ಆತ್ಮೀಯ ಸಹೋದರ ಸಹೋದರರೇ, ಇದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಸ್ವಾಮಿ. ಕಷ್ಟ ಬಂತು, ನಿರಾಶೆಗೊಳಗಾಗಿದ್ದಂತಹ ನನ್ನನ್ನು ಆಸೆಯನ್ನು ತುಂಬಿಸಿ, ವಿಶ್ವಾಸವನ್ನು ತುಂಬಿಸಿ, ನಿರೀಕ್ಷೆಯನ್ನು ತುಂಬಿಸಿ, ಭರವಸೆಯನ್ನು ಮೂಡಿಸಿ ನೀ ನನಗೆ ಕೊಟ್ಟಂಥ ವಚನ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇಂತಹ ಸ್ವಾಮಿ ನೀನಾಗಿದ್ದೀಯ. ಇಂಥ ಸ್ವಾಮಿ ನೀನಾಗಿದ್ದು ನನ್ನನ್ನು ಕಾಪಾಡಿದೆ, ನನ್ನನ್ನು ಹರಸಿದೆ, ನನ್ನನ್ನು ಮುನ್ನಡೆಸಿದೆ, ನನ್ನೊಂದಿಗಿದ್ದು ಜೀವಿಸಿದೆ, ನನ್ನೊಂದಿಗೆ ಮಾತನಾಡಿದೆ, ನನ್ನ ಉಸಿರು ನೀನಾಗಿದ್ದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇಂಥ ಸ್ವಾಮಿ ನೀನಾಗಿರುವಾಗ ಈ ಹೊಸ ವರ್ಷವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕೇವಲ ಇದು 10ನೇ ದಿವಸ. ಪ್ರೀತಿಯ ಸಹೋದರ ಸಹೋದರರೇ, ಇದಾಗಿರಬೇಕು ನಿಮ್ಮ ಪ್ರಾರ್ಥನೆ ಈ ದಿವಸ, ಇದಾಗಿರಬೇಕು ನಿಮ್ಮ ಬಿನಹ ಈ ದಿವಸ, ಇದಾಗಿರಬೇಕು ನಿಮ್ಮ ನಿರೀಕ್ಷೆ ಈ ದಿವಸ, ಇದಾಗಿರಬೇಕು ನಿಮ್ಮ ಮನದಾಸೆ ಈ ದಿವಸ. ಈಗ ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಈ ಕಳೆದ 9 ದಿನಗಳನ್ನು ಯಾವ ರೀತಿ ಕಳೆದೆ? ಸ್ವಾಮಿ ನನ್ನೊಂದಿಗಿದ್ದಾರೆ, ಅವರೊಂದಿಗೆ ನಾನಿದ್ದೇನಾ? ಸ್ವಾಮಿ ನನ್ನೊಂದಿಗೆ ಮಾತನಾಡಿದರು, ಅವರೊಂದಿಗೆ ನಾನು ಮಾತನಾಡಿದ್ದೇನಾ? ಸ್ವಾಮಿ ನನ್ನನ್ನು ಪ್ರೀತಿಸಿದರು, ನಾನು ಅವರನ್ನು ಪ್ರೀತಿಸಿದೆನಾ? ಸ್ವಾಮಿ ನನ್ನಲ್ಲಿ ಭರವಸೆಯನ್ನು ತುಂಬಿಸಿದರು, ನಾನು ಆ ಸ್ವಾಮಿಯ ಹೆಸರಿನಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಇತರರಲ್ಲಿ ಭರವಸೆ ತುಂಬಿಸಿದೆನಾ? ಆತ್ಮೀಯ ಸಹೋದರ ಸಹೋದರರೇ, ಪ್ರಶ್ನೆ ಹಾಕೊಳ್ಳೋಣ. ಈ ಸಮಯದಲ್ಲಿ, ಈ ಸನ್ನಿವೇಶದಲ್ಲಿ ಹೊಸ ವರ್ಷವನ್ನು ಪ್ರಾರಂಭಿಸದಿದ್ದರೆ, ಈ ದಿವಸ, ಈ ಗಳಿಗೆ, ಈ ಕ್ಷಣದಲ್ಲಿ ನಾನು ಈ ಸ್ವಾಮಿಯ ಮುಂದೆ ಮತ್ತೊಮ್ಮೆ ಮಾತನ್ನು ಕೊಡುತ್ತಾ ಹೊಸ ವರ್ಷವನ್ನು ಪ್ರಾರಂಭಿಸಲು ಮನಸ್ಸು ಮಾಡ್ತೇನೆ ಎಂಬ ದೃಢ ಪ್ರತಿಜ್ಞೆಯನ್ನು ಮಾಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸುವಾಗ ಈ ನಿಮ್ಮ ಮಕ್ಕಳು, ನಮ್ಮ ಯುವಕ ಯುವತಿ ಮುಂದಿನ ಭವಿಷ್ಯ ಎಂಬುದನ್ನು ಮರೆಯದಿರೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮುಂದಿನ ಭವಿಷ್ಯ, ಈ ಅಂಶ ನಮ್ಮಲ್ಲಿರಬೇಕು. ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರತಿಭೆಗಳೆಷ್ಟು? ಹಲವಾರು ರೀತಿಯಲ್ಲಿ ಆ ಯುವಕ ಯುವತಿಯಲ್ಲಿ ದೇವರು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ. ಓದುವ ಪ್ರತಿಭೆ, ಹಾಡುವ ಪ್ರತಿಭೆ, ಇನ್ನಿತರರನ್ನು ಗಮನ ಸೆಳೆಯುವ ಪ್ರತಿಭೆ, ಕಷ್ಟದಲ್ಲಿರುವವರಿಗೆ ನೆರವಾಗುವ ಪ್ರತಿಭೆ, ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡುವಂತಹ ಪ್ರತಿಭೆ, ಒಳ್ಳೆಯ ಮಾತನಾಡುವಂತಹ ಪ್ರತಿಭೆ, ದೇವರಿಗೆ ತಮ್ಮನ್ನೇ ಸಮರ್ಪಣೆ ಮಾಡಿರ್ತಕ್ಕಂತಹ ಪ್ರತಿಭೆ, ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬತಕ್ಕಂಥ ವಿಶ್ವಾಸದಿಂದ ಜೀವಿಸ್ತಾ ಇರ್ತಕ್ಕಂತಹ ಪ್ರತಿಭೆ, ದೇವರು ಕೊಟ್ಟಿರ್ತಕ್ಕಂಥ ವರದಾನಗಳು ಉಪಯೋಗಿಸಿಕೊಂಡು ತ್ಯಾಗ ಮಾಡಲು ಸಿದ್ಧರಾಗಿರ್ತಕ್ಕಂಥ ಆ ಯುವತಿ, ತ್ಯಾಗ ಮಾಡಲು ಸಿದ್ಧರಾಗಿರ್ತಕ್ಕಂಥ ಆ ಯುವಕ, ಪ್ರೀತಿಯನ್ನು ತೋರಿಸುವಂಥ ಆ ಯುವಕ, ಪ್ರೀತಿಯನ್ನು ಇತರಿಗೆ ಸಾರಲು ಕೊಡಲು ಬೇಕಾದಂತಹ ಆ ಯುವತಿ, ಆತ್ಮೀಯ ಸಹೋದರ ಸಹೋದರಿ, ಅವರು ಬೇರೆ ಯಾರೂ ಅಲ್ಲ, ನಿಮ್ಮ ಹಾಗೂ ನಮ್ಮ ಮಕ್ಕಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆವತ್ತು ಮಗುವಾಗಿರುವಾಗ ನೆನಪಿಸಿಕೊಳ್ಳಿ ಆತ್ಮೀಯ ಸಹೋದರ ಸಹೋದರಿ, ಪುಟ್ಟ 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 ಹೆಜ್ಜೆ ಇಡ್ತಕ್ಕಂತಹ ಆ ನಿಮ್ಮ ಮಗಳು ಎಷ್ಟು ಖುಷಿ ಪಟ್ರಲ್ವಾ ಅವತ್ತು ಆ ಮೊದಲ ಹೆಜ್ಜೆ ನೋಡುವಾಗ ಅಲ್ವಾ? ಆ ಮಗ ಮಮ್ಮಿ ಅಂತ ಮೊದಲು ಹೇಳಿದಾಗ ಎಷ್ಟು ಖುಷಿ ಆಯ್ತಲ್ವ ನಿಮಗೆ? ಡ್ಯಾಡ್ ಅಂತ ಹೇಳಿದಾಗ ಆ ಮಗಳು ಎಷ್ಟು ಖುಷಿ ಆಯ್ತಲ್ವ ನಿಮಗೆ? ಪ್ರೀತಿಯ ಸಹೋದರ ಸಹೋದರರೇ, ಇಂಥ ಮಕ್ಕಳು ನಿಮ್ಮ ಕಣ್ಮಣಿಗಳು. ಸಮಾಜದ ಧರ್ಮ ಪ್ರಚಾರಕ ಮಾಡುವಂತಹ ಅಥವಾ ಯೇಸುವಿಗಾಗಿ, ದೇವರಿಗಾಗಿ, ನೆರೆಯವರಿಗಾಗಿ, ಸಮಾಜಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುವ ಅಂತ ಹೇಳುವಾಗ ಫಾದರ್ಗಳು ಸಿಸ್ಟರ್ಗಳಾಗ್ತಾರಂತ ಅವ್ರಿಗೆ ಮಾತ್ರ ಅಲ್ಲ, ಅವರು ಮಾಡುವಂತಹ ಸೇವೆ, ಅವರು ಕೊಡುವಂತಹ ಆ ಸಹಾಯ, ಅವರು ನಿರ್ಧಾರ ಮಾಡುವಂತಹ ತೀರ್ಮಾನಗಳು, ಒಳ್ಳೆಯ ತೀರ್ಮಾನಗಳು. ಆತ್ಮೀಯ ಸಹೋದರ ಸಹೋದರರೇ, ಸಮಾಜದ ಅಭಿವೃದ್ಧಿಗಾಗಿ, ಧರ್ಮಸಭೆಯ ಅಭಿವೃದ್ಧಿಗಾಗಿ, ನನ್ನ ಕುಟುಂಬದ ಭವಿಷ್ಯಕ್ಕಾಗಿ ಆ ಯುವಕ ಯುವತಿ ನಿಮಗಾಗಿ ನಮಗಾಗಿ ಪಣ ತೊಟ್ಟು ಹಗಲಿರುಳು ಓದುವಾಗ
ಉದ್ಯೋಗಕ್ಕಾಗಿ ಹುಡುಕಾಡುವಾಗ ನನ್ನ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಇರಬೇಕು ಅಂತ ಶ್ರಮಿಸುವಂತಹ ಆ ಯುವಕ ಯುವತಿಯ ಮನಸ್ಸು ಎಷ್ಟು ದೊಡ್ಡದಲ್ವೇ? ಜೋರಾಗಿ ಚಪ್ಪಾಳೆ ಹೊಡೀರಿ ಅವರಿಗೆ, ಜೋರಾಗಿ ಚಪ್ಪಾಳೆ. ನನ್ನ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ತಮ್ಮನಿಗೆ ಭವಿಷ್ಯವನ್ನು ರೂಪಿಸಬೇಕು, ನನ್ನ ಅಜ್ಜಿಯನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವರನ್ನು ಆಶ್ರಮಕ್ಕೆ ಕಳಿಸುವುದಿಲ್ಲ, ಬದಲಾಗಿ ನನ್ನೊಂದಿಗೆ ನನ್ನ ತಂದೆ ತಾಯಿನ ಇಟ್ಕೊಳ್ತೇನೆ. ನನಗೆ ಎಂಥ ಹೆಂಡತಿ ಬೇಕಾದರೂ ಸಿಗ್ಬೋದು, ನನಗಲ್ಲ, ನಿಮಗೆ, ಆಯಿತಾ? ಎಂಥವ್ರು ಬೇಕಾದರೂ ಸಿಗ್ಬೋದು. ಎಂಥವಳೇ ಆಗಿರಲಿ ಅವಳು, ನನ್ನ ತಂದೆ ತಾಯಿಗಳನ್ನು ನನ್ನೊಂದಿಗೆ ಇಟ್ಕೊಳ್ತೇನೆ, ನನ್ನ ಅಣ್ಣ ತಮ್ಮಂದರೊಂದಿಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ತೇನೆ. ಕೊನೆಯಿಸಿರೋ ತನಕ ಒಂದೇ ಕರುಳು ಕೂಡಿ ಆಗಿರ್ತಕ್ಕಂಥ ಅಕ್ಕ ತಂಗಿಯರಾದ ನಾವು, ಅಣ್ಣ ತಮ್ಮಂದಿರಾದ ನಾವು ಒಂದಾಗಿರ್ತೇವೆ ಎಂಬುದಾಗಿ ಕೈ ಜೋಡಿಸಿ ನಿರ್ಧಾರ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಆ ಯುವಕ ಯುವತಿಯರನ್ನು ಸ್ಮರಿಸಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರೋಣ. ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಯೂತ್. ಜೋರಾಗಿ ಚಪ್ಪಾಳೆ. ಸಮಯ. ಪ್ರೀತಿಯ ಯುವಕ ಯುವತಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕಾಣ್ತೇನೆ, ಐಶ್ವರ್ಯರಿಗಿಂತ ಸುಂದರಿಯಾಗಿದ್ದೀನಿ ಅಂದ್ಕೊಳ್ತಾರೆ ಕೆಲವರು. ಐಶ್ವರ್ಯರೇ ಗೊತ್ತಲ್ವ ನಿಮಗೆ? ಇನ್ನು ಕೆಲವರಿದ್ದಾರೆ ಹುಡುಗರು, ಋತಿಕ್ ರೋಷನ್ಗಿಂತ ಚೆನ್ನಾಗಿದ್ದೀನಿ ಅಂತ ನೆನೆಸ್ಕೊಳ್ತಾರೆ. ಚೆನ್ನಾಗಿರಿ, ಯಾರು ಬೇಡ ಅಂತೇಳಲ್ಲ, ಆಯಿತಾ? ಚೆನ್ನಾಗಿರಿ. ಯಾಕೆಂದೇಳಿದ್ರೆ ಇದು ನಿಮ್ಮ ವಯಸ್ಸು, ನೀವು ಅಂದ್ಕೊಳ್ತೀರ ಅಷ್ಟೇ. ಹೆತ್ತವ್ರಿಗೆ ಹೆಗ್ಣ ಕೂಡ ಮುತ್ತಂತೆ. ಹೆತ್ತವ್ರಿಗೆ ಹೆಗ್ಣ ಗೊತ್ತಲ್ವಾ? ರ್ಯಾಟ್ ಅಥವಾ ಬ್ಯಾಂಡಿಕಾಟ್, ಆಯಿತಾ? ಅಂದರೆ ಗಾದೆ. ಅದು ಯಾಕೆಂತೇಳಿದ್ರೆ ಅದು ನಿಮ್ಮ ರಕ್ತ, ಅದು ನಿಮ್ಮ ಕರುಳ ಕುಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಇಂಥ ಮಕ್ಕಳು ನಿಮ್ಮರಾಗಿದ್ದಾರೆ. ಒಳ್ಳೆಯ ಮಕ್ಕಳು, ಒಳ್ಳೆಯ ಮಕ್ಕಳು. ಇಂತಹ ಯುವಕ ಯುವತಿ ನಿಮ್ಮ ಕುಟುಂಬದಲ್ಲಿರುವುದಕ್ಕೆ ನೀವು ಭಾಗ್ಯವಂತರು. ತಂದೆ ತಾಯಿಗಳು, ನೀವು ಭಾಗ್ಯವಂತರು. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ನೀವಿಟ್ಟ ನಿರೀಕ್ಷೆ ಅದು ಅನುತ್ತೀರ್ಣವಾಗುವುದಿಲ್ಲ. ನೀವು ಅಂದ್ಕೊಂಡಿರ್ತಕ್ಕಂತಹ ಆ ನಂಬಿಕೆ ಅದು ವ್ಯರ್ಥವಾಗುವುದಿಲ್ಲ. ನೀವಿಟ್ಟಿರ್ತಕ್ಕಂಥ ಯೋಜನೆ ಅವರಿಗಾಗಿ ಅದು ಕೂಡ ಏನೇನೋ ಆಗೋದಿಲ್ಲ ಅಂತ ನೆನೆಸ್ಕೊಳ್ಬೇಡಿ. ಎಲ್ಲವೂ ಕೂಡ ಉಪಯೋಗ ಆಗ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸರಿ ದಾರಿ ತೋರಿಸುವ, ಸರಿ ಮಾರ್ಗ ತೋರಿಸುವ, ಸರಿ ಹಾದಿಯಲ್ಲಿ ನಡೆಸುವ ಕೆಲಸ ನಿಮ್ಮದಾಗಿದೆ. ಕಾರಣ ನೀವು ಜವಾಬ್ದಾರರು. ಏಕೆಂತೇಳಿದ್ರೆ ನೀವು ಒಬ್ರಿಗೊಬ್ಬರು ಆವತ್ತು ವಿವಾಹ ಸಂಸ್ಕಾರ ದಿವಸ ಮಾತುಕೊಟ್ಟು ದೇವರು ಕೊಡುವಂತಹ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹುತ್ತೇವೆ ಎಂಬುದಾಗಿ ನೀವು ಅವತ್ತು ವಾಗ್ದಾನ ಮಾಡಿದ್ದೀರಾ ಅಲ್ವಾ? ಇಲ್ವಾ? ನೋಡ್ಕೊಳ್ತಾ ಇದ್ದೀರಾ ಸರಿಯಾಗಿ ಅವ್ರನ್ನ? ಬಿಟ್ಬಿಟ್ಟವ್ರೆ ಕೆಲವರು, ಹೋಗು ಏನು ಬೇಕಾದರೂ ಮಾಡ್ಕಂತ. ಸರಿ ದಾರಿಗೆ ತಗೊಂಡು ಬನ್ನಿ. ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಕೂಡ ಕೆಟ್ಟವರಲ್ಲ. ಎಲ್ಲರೂ ಒಳ್ಳೆಯವರೇ, ಎಲ್ಲರಲ್ಲೂ ಒಳ್ಳೆತನ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟಿರ್ತಕ್ಕಂಥ ಈ ಯುವತಿಗಾಗಿ, ಯುವಕನಿಗಾಗಿ ನಾವೀಗ ಮತ್ತೊಂದು ಗೀತೆಯನ್ನು ಹಾಡೋಣ. ನಾನಿನ್ನ ಸೃಷ್ಟಿಸಿದ ದೈವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಆದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೈವ.
ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ನಿನ್ನ, ನಾನಿನ್ನ ಕೈ ಬಿಡೆನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡನು ಚಿನ್ನ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಮೊಣಕಾಲು ಹಾಕೋಣ, ಮೊಣಕಾಲು ಹಾಕೋಣ. ನಿಮ್ಮ ಮಗಳನ್ನ, ಮಗನನ್ನ, ಯುವಕ ಯುವತಿಯನ್ನ ಸ್ವಾಮಿಯ ಮುಂದೆ ತರೋಣ. ಪ್ರೀತಿಸುವಂತ ಈ ಯುವಕ ಯುವತಿ ನಿಮ್ಮೊಂದಿಗಿದ್ದಾರೆ. ಅಡ್ಡ ದಾರಿ ಇಡ್ತಕ್ಕಂಥ ಯುವಕ ಯುವತಿ ದಾರಿ ತಪ್ಪಿದ್ದಾರೆ. ಕರೆದುಕೊಂಡು ಬನ್ನಿ, ಸ್ವಾಮಿಗೆ ಸಮರ್ಪಿಸಿ. ಸ್ವಾಮಿ, ನೀ ಪ್ರೀತಿಸಿದಂತಹ, ನೀ ಸೃಷ್ಟಿಸಿದಂತಹ ಈ ನಿನ್ನ ಮಗಳು ನಿನ್ನ ಬಳಿಗೆ ಬರುವಂತೆ ಮಾಡು. ಪ್ರೇರಣೆಯನ್ನು ದಯಪಾಲಿಸು, ವಿವೇಕವನ್ನು ದಯಪಾಲಿಸು, ಪ್ರೀತಿಯನ್ನು ತುಂಬಿಸು, ಧೈರ್ಯವನ್ನು ತುಂಬಿಸು, ಸ್ಫೂರ್ತಿಯನ್ನು ಕರುಣಿಸು. ಪ್ರಭು, ನೀ ಭರವಸೆಯನ್ನು ಕೊಡ್ತಾ ಇದ್ದೀಯಾ? ನಾನು ನಿನ್ನನ್ನು ಪ್ರೀತಿಸುವಂಥ ದೇವ, ನಿನ್ನನ್ನು ಕರುಣಿಸುವಂತಹ ದೇವ. ಯಾರೇ ನಿನ್ನನ್ನು ಮರೆತರು, ಎಲ್ಲೇ ನಿನ್ನನ್ನು ಮರೆತರು, ನಿನ್ನಿಂದ ದೂರವಾದರೂ ನಾನಿನ್ನ ಮರೆಯೇ, ನಾನಿನ್ನ ಮರೆಯೇ, ನಾನಿನ್ನ ದೇವರು ಎಂಬುದಾಗಿ ಹೇಳ್ತಾ ಇರುವೆ ಸ್ವಾಮಿ. ಈ ನಿನ್ನ ವಾಕ್ಯಕ್ಕೆ, ಈ ನಿನ್ನ ಸಂದೇಶಕ್ಕೆ, ಈ ನಿನ್ನ ವಾಗ್ದಾನಕ್ಕೆ ಪ್ರಭುವೇ, ಈ ಯುವಕ ಯುವತಿಯನ್ನು ಚಿರಋಣಿಯಾಗಿ ಮಾಡು. ನಿನ್ನ ಅಮೃತ ಹಸ್ತದಿಂದ ಹರಸ್ಸು. ನಿನ್ನ ಪ್ರೀತಿಯನ್ನು ಇವರಲ್ಲಿ ತುಂಬಿಸು. ನಿನಗಾಗಿ ಬಾಳುವಂತೆ ಪ್ರೇರೇಪಿಸು. ನೀನೇ ದೇವರು ಎಂಬುದಾಗಿ ವಿಶ್ವಾಸಿಸುವಂತೆ ರೂಪಿಸು. ಅವರ ಕೈ ಹಿಡಿದು ನೀ ಮುನ್ನಡೆಸು. ನಿನ್ನೊಂದಿಗೆ ಅವರು ಸಾಗಲು ಶಕ್ತಿಯನ್ನು ತುಂಬು. ನಿನ್ನ ಮಕ್ಕಳು ಸ್ವಾಮಿ, ಇವರೆಲ್ಲ ನಿನ್ನ ಮಕ್ಕಳು. ಜಗವೆಲ್ಲ ಇವರನ್ನು ತೊರೆದರು, ಹಿಂಜರಿಯುವಂತೆ ಮಾಡಿದರು. ಓ ಪ್ರಭುವೇ, ಯೇಸುವೇ, ಜೀವದಾತನೇ, ರಕ್ಷಕನೇ, ಸಂತೋಷವುಳ್ಳವನೇ, ಪ್ರೀತಿ ಉಳ್ಳವನೇ, ಕ್ಷಮೆ ಕೊಡುವವನೇ, ನನಗಾಗಿ ಬಾಳಿದವನೇ, ನನಗಾಗಿ ಜೀವವೆತ್ತವನೇ, ನನ್ನೊಂದಿಗೆ ಸದಾ ಜೀವಿಸಲು ಪುನರುತ್ಥಾನರಾಗಿರ್ತಕ್ಕ ಪ್ರಭುವೇ, ಈ ಯುವಕ ಯುವತಿಯನ್ನು ಆಶೀರ್ವದಿಸು. ಪಾಪದ ಬಲೆಯಿಂದ ಇವರನ್ನು ಬಿಡಿಸು. ಇವರ ರಕ್ಷೆಗಾಗಿ ನೀ ಕಾದು ಕಾಪಾಡು. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಚಂದ, ನಾನಿನ್ನ ಕೈ ಬಿಡನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡನು ಚಿನ್ನ.
ಪಾಪದ ಬಲೆಯಿಂದ ನಿನ್ನ ಬಿಡಿಸಿ ನೀ ಕಾಯುವೆ ಕಂದ. ಪಾಪದ ಬಲಿಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ಪಾಪದ ಬಲಿಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯ ರಕ್ಷೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ನಾನಿನ್ನ ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವಾ. ನಾನಿನ್ನ ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವಾ. ಎಂದೆಂದು ಜೀವಿಸುವ ದೇವಾ, ಎಂದೆಂದು ಜೀವಿಸುವ ದೇವಾ. ಕೊನೆಯ ಆಶೀರ್ವಾದಕ್ಕಾಗಿ ಸಿದ್ಧರಾಗೋಣ. ಎಂಥ ದಿವ್ಯ ಸಂಸ್ಕಾರ. Yedahot Sakrament Sestanuma Kuruya Purvilahat Rupa Bada Nuvyuriti Adarya Sulvon Vecha Askat Vishwa Bhavartache Bordivya Zashe Baba Dashe Sputa Ullasani Stutisa Putvi Mahima Sasnak Sasna Ekastahya Harsita Tu Kaido Chaspirita Samasami Navarta. ಕರ್ತರೇ, ಅದ್ಭುತಕರವಾದ ಸಂಸ್ಕಾರ ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ
ಆದ್ದರಿಂದ ನಮ್ಮ ನಿತ್ಯ ರಕ್ಷಣೆಯನ್ನು ಪಡೆಯುವಂತೆ ಮಾಡಿರಿ. ಪಿತಾ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.